ವೈಬ್ ಸೆಟ್ ಆಗಿದೆ. ಬನ್ನಿ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ. ಗುಲ್ಬರ್ಗದವ್ರಿಗೆ ಸಿಕ್ಕಿದ್ದಾರೆ. ಹೆಂಗೆ ಅನ್ನಿಸ್ತಿದೆ ಅದು ಜರ್ನಿಯನ್ನು ನೋಡ್ಲಕ್ ಸರಿಯಾಗಿದೆ. ಮತ್ತು ಮ್ಯಾಗ ಇರೋದು ಭಾಳ ಕಷ್ಟ. ಹಿಮಾಲಯ ಏನಂದ್ರೆ ಆ ಹೋಟೆಲಲ್ಲಿ ನಾವು 150 ಬಿಲ್ ಮಾಡಿದ್ವಿ, 500 ರೂಪಾಯಿ ಕೊಟ್ಟು ಬಂದ್ವಿ. ನಾವು ಮರ್ತಿದ್ವಿ ಪಾಪ ಹೋಟೆಲ್ ಅವನು. ನಾವು ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. ಪಾಪ ಓಡ್ಕೊಂಡು ಬಂದು ಹಣ ಕೊಟ್ಟಿದ್ದಾರೆ ನೋಡಿ ಇವರೇ. ಭಾಯ್ ಅಪ್ಪ ನಾಮ್ ನವೀನ್ ಭಾಯ್ ಬಹುತ್ ಧನ್ಯವಾದ. ಫೈನಲಿ ನಾವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗವಾದ ಕೇದಾರ್ನಾಥ್ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ ನೋಡಿ. ಇನ್ನೂ ನಡೆಯೋಕ್ಕಿದೆ. ಈಗ ನಾವು ಸೀತಾಪುರದಲ್ಲಿದ್ದೀವಿ. ಸೊ ಇಲ್ಲಿಂದ ಒಂದು 4:30ಗೆ ನಾವು ಹೊರಡ್ತಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಎಲ್ಲರೂ ಇದ್ದೀವಿ. ನಮ್ಮ ಜೊತೆ ಇನ್ನಿಬ್ಬರು ಬಂದಿದ್ದಾರೆ. ಒಂದು ಜಲ್ಜಿನ ಅಂತ, ನಮಸ್ಕಾರ, ಕೇಳದವರು. ಸೊ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಜಲ್ಜಿನ್ಸ್ ಡೇ ಔಟ್ ಅಂತ. ಮತ್ತು ನಮ್ಮ ಮಿಲಿಟ್ರಿ ಸರ್ ಪಿಳ್ಳೈ ಸರ್ ಇದ್ದಾರೆ. ಸೊ ಒಟ್ಟಾಗಿ ಸೈಡ್ ಬಣ್ಣನ ಒಟ್ಟಾಗಿ 7 ಜನ ಹೋಗ್ತಿದ್ದೀವಿ. ಸೊ 4:30 ಈಗ ಟೈಮು. ಇನ್ನು ಇಲ್ಲಿಂದ ಸೋನ್ಪ್ರಯಾಗು ಅಲ್ಲಿ ಜೀಪ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಒಂದು 5 ಕಿಲೋಮೀಟರ್ ಗೌರಿಕೊಂಡಿಂದ ಜೀಪ್ಗೆ ಹೋಗಬೇಕು. ಆಮೇಲೆ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. 40 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ. ಸೊ 40 ರೂಪಾಯಿ ತಗೊಂಡು ಇಲ್ಲಿ ಬಂದು ರಿಟರ್ನ್ ಮಾಡಿದ್ರೆ ಪುನಃ 20 ರೂಪಾಯಿ ವಾಪಸ್ ಕೊಡ್ತಾರಂತೆ. ಏನು ತಗೊಳ್ಳೋದ ಮುಖೇಶ? ಹಾಗಾದ್ರೆ ನಾವು ತಗೊಳ್ತೀವಿ. ರಿಟರ್ನ್ ಕೊಡೋದು ಬಿಡೋದು ನಂಗೆ ಗೊತ್ತಿಲ್ಲ. ನಾವಲ್ಲಿ ಇದನ್ನು ಹಿಂಗೆ ತಗೊಂಡೆ ಬರೋದು. ನಾವು ನೋಡ್ಬೇಕು ಏನಂತ. ಬನ್ನಿ ಹಂಗಂದ್ರೆ ಇದನ್ನು ತಗೊಂಡು ಆಮೇಲೆ ಮುಂದಕ್ಕೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಲೈನಲ್ಲಿ ನಿಂತಿದ್ದೀವಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ವೆರಿಫಿಕೇಷನ್ ಆಗುತ್ತೆ. ಸೊ ಇಲ್ಲಿ ವೆರಿಫಿಕೇಷನ್ ಮಾಡಿ ಆಮೇಲೆ ಇಲ್ಲಿಂದ ಜೀಪಿಗೆ ಹೋಗೋಗೆ ಅವಕಾಶ ಇರುತ್ತೆ. ಇದು ವೆರಿಫಿಕೇಷನ್ ಸೆಂಟರ್. ಇದು ಸೋನ್ಪ್ರಯಾಗ್. ಏನಂದರೆ ಒಂದು ವೇಳೆ ನಿಮ್ಮದು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಇಲ್ಲಿ ವೆರಿಫಿಕೇಷನ್ ಚೆಕಿಂಗ್ ಸೆಂಟ್ರಲ್ಲೂ ರಿಜಿಸ್ಟ್ರೇಷನ್ ಮಾಡ್ತಾರೆ, ತೊಂದರೆ ಇಲ್ಲ. ಸೊ ಇಲ್ಲೇನಿದೆ ಅಂದರೆ ನೀವು QR ಕೋಡನ್ನು ಇಲ್ಲಿ ಸ್ಕ್ಯಾನ್ ಮಾಡೋಕ್ಕಿರುತ್ತೆ. ಒಂದು ವೇಳೆ ಎಮರ್ಜೆನ್ಸಿಗೆ ನಿಮ್ಗೆ ಗೊತ್ತಾಗಿಲ್ಲ, ಒಂದು ವೇಳೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ನೀವು ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಮತ್ತು ಆದಷ್ಟು ನೀವು ಆನ್ಲೈನಲ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕೆಂದರೆ ಇಲ್ಲಿ ಈಗ ರಶ್ ಇಲ್ಲ, ಬಟ್ ರಶ್ ಇದ್ದರೆ ಮಾತ್ರ ತುಂಬ ಕಷ್ಟ ಇರುತ್ತೆ. ಅವಾಗ ಇಲ್ಲೇ ರಿಜಿಸ್ಟ್ರೇಷನ್ಗೆ ತುಂಬ ಜನ ಲೈನ್ಗೆ ನಿಂತಿರ್ತಾರೆ. ಸೊ ಅದಕ್ಕೆ ಇಟ್ಸ್ ಬೆಟರ್ ಟು ಮೇಕ್ ರಿಜಿಸ್ಟ್ರೇಷನ್ ಆನ್ಲೈನ್ ಇಟ್ ಸೆಲ್ಫ್. ಅಲ್ಲಿದೆ ನೋಡ, ರಿಜಿಸ್ಟ್ರೇಷನ್ ಎಲ್ಲ ಆಗಿ ಈಗ ನಾವು ಹೋಗ್ತಿದ್ದೀವಿ. ಇಲ್ಲಿಂದ 5 ಕಿಲೋಮೀಟರ್ ನಾವು ಗೌರಿಕುಂಡ್ ತನಕ ಹೋಗ್ತೀವಿ. ಪರ್ ಪರ್ಸನ್ 50 ರೂಪೀಸ್ ಚಾರ್ಜ್ ಮಾಡ್ತಾರಂತ ಹೇಳಿದ್ದಾರೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಜೀಪಲ್ಲಿ ಕೂತಿದ್ದೀವಿ. 14 ಮಂದಿ ಜೀಪಲ್ಲಿ ಇದ್ದೀವಿ. 14 ಮಂದಿ. ಅದರಲ್ಲೂ ತುಂಬಿಸ್ತವನೆ ಒಳ್ಳೆ ಕಸ ತುಂಬಿಸ್ತವನೆ ನೋಡ್ಬೇಕು. ಈಗ ಏನು ಹೆಕ್ಟಿಗೆ ಫೀಲ್ ಆಗ್ತಿಲ್ಲ, ಒಂಥರ ವೈಬಲ್ ಇದ್ದೀವಿ. ಈಗ ನಾವು ಗೌರಿಕುಂಡ್ಗೆ ಬಂದಿದ್ದೀವಿ. ಅಲ್ಲಿ ನೋಡ್ಬೋದು ನೇಚರ್ ಸಖತ್ತಾಗಿದೆ. ವೈಬ್ ಇನ್ನೂ ಜಾಸ್ತಿ ಆಗಿದೆ. ಈಗ ಟೈಮು 5:58 ಅಂತ ರೌಂಡ್ ಫಿಗರ್ ಆಗಿ 6 o'clock. ಎಲ್ಲ ನಾವು ಫುಲ್ಲು ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀವಿ. ಬ್ಯಾಗ್ ಮೇಲಿಟ್ಟಿದ್ವಿ. ಪುಣ್ಯಕ್ಕೆ ಸ್ವಲ್ಪ ಏನೋ ನೀರು ಬಿತ್ತಂದರೆ ನೀರು ಚಿಮುಕ್ತಾ ಇರುತ್ತಲ್ವ, ಸೊ ಹಂಗೆ ಮೇಲಕ್ಕೆ ನೀರು ಬಿದ್ದಿದೆ ಬ್ಯಾಗಿದು. ಒಂಥರ ವೈಬ್ ಸೆಟ್ ಆಗಿದೆ. ಬನ್ನಿ ನೋಡೋಣ ಮುಂದೆ ಏನೆಲ್ಲ ಆಗುತ್ತೆ ಅಂತ. ಇಲ್ಲಿ ನೋಡಿ, ಕೇದಾರ್ನಾಥ್ ಫುಡ್ ಟ್ರ್ಯಾಕ್ಗೆ 16 ಕಿಲೋಮೀಟರ್ ಅಂತ ಬರ್ತೀವಿ. ಕಿಲೋಮೀಟರ್ ಅಲ್ಲ, ಅದು ಮೈಲ್ಸ್. ಅದು ಮೈಲ್ಸ್ ಅಂತ ಹೇಳಿ ಬರ್ತಿದೆ. ಮೈಲ್ಸ್ ಅದು, ನಾವು ಕಿಲೋಮೀಟರ್ ಅಂತ ತಿಳ್ಕೊಂಬೇಡ. ಆಮೇಲೆ ಇದು ಪ್ರಾಪರ್ ಗೌರಿಕುಂಡ್. ಇಲ್ಲಿಂದ ನಾವು ಅಲ್ಲಿ 16 ಮೈಲಿ ಅಂತ ಇದೆ, 16 ಕಿಲೋಮೀಟರು ಅದಂತೂ ಗೊತ್ತಿಲ್ಲ. ನಡ್ಕೊಂಡು ಹೋಗೋದು ಫಿಕ್ಸೆ. ಸೊ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ತೀವಿ. ಸೊ ನಿಮಗೆ ಬೇರೆ ಏನಾದರೂ ಆಕ್ಸೆಸರೀಸ್ ಏನಾದರೂ ಬೇಕಾದಲ್ಲಿ ಲೈಕ್ ತಿಂಡಿ ಆಗಿರ್ಬೋದು, ಫ್ರೂಟ್ಸು, ಬ್ಲೌಸ್, ಬಟ್ಟೆಗಳು, ಜಾಕೆಟ್ಗಳು ಏನಾದರೂ ಬೇಕಂತಿದ್ರೆ ಇಲ್ಲೂ ಸಿಗುತ್ತೆ. ಮತ್ತು
ಏನಿದ್ರು ನಿಮ್ಮದು ವೆಲ್ ಪ್ರಿಪೇರ್ಡ್ ಆಗಿ ಹೋಗೋದೇ ಬೆಸ್ಟ್ ಅಂತ ಅನಿಸುತ್ತೆ. ನಾವೀಗ 1 ಕಿಲೋಮೀಟರ್ ಕ್ರಾಸ್ ಮಾಡಿದ್ವಿ. ಏನಂದರೆ ಅಲ್ಲಿ 1 ಕಿಲೋಮೀಟರ್ ಕ್ರಾಸ್ ಮಾಡಿದ ನಂತರ ಒಂದು ಕಾಫಿ ಕುಡಿಯೋಕ್ಕಂತ ಹೋದ್ವಿ. ಲೈಕ್ ಬೆಳಿಗ್ಗೆ ಏನು ತಿಂಡಿ ತಿನ್ನಲಿಲ್ಲ, ಏನು ಚಹಾ ಕೂಡ ಕುಡಿಲಿಲ್ಲ. ಬಟ್ 1 ಕಿಲೋಮೀಟರ್ ಕ್ರಾಸ್ ಆಗಿದ್ದಕ್ಕೆ 40 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಕಾಫಿನ, ಡಬಲ್ ರೇಟ್. ಮತ್ತು ಆಲ್ಮೋಸ್ಟ್ ನಾವು ಕೇಳಿರೋ ಪ್ರಕಾರ ಕುದುರೆಗೆ 3,000 4,000 ಅಂತ ಹೇಳಿದ್ವಿ. ನಾವು ಸುಮ್ಮನೆ ಕೇಳಿದ್ವಿ, ಹೋಗಲ್ಲ. ಲೈಕ್ 1,500 ರೂಪೀಸ್ ಅಂತ ಹೇಳ್ತಾರೆ. ನಡ್ಕೊಂಡು, ಇಲ್ಲಾಂದರೆ ಹೆಲಿಕಾಪ್ಟರ್ ಇದೆ, ಆ ಎರಡರಲ್ಲಿ ಒಂದನ್ನು ಯೂಸ್ ಮಾಡಿ. ಮತ್ತು ಬೇಕಾದ ಹ್ಯೂಮನ್ಸ್ ಲೈಕ್ ನಮ್ಮ ಒಬ್ಬೊಬ್ಬ ಹಿಂದೆ ಬಾಸ್ಕೆಟ್ ಹಾಕೊಂಡು ಎತ್ಕೊಂಡು ಹೋಗ್ತಾರೆ ನೋಡಿ, ಅಲ್ಲಿ ನೋಡ್ಬೋದು, ಅಲ್ಲಿ ಕಾಣುತ್ತೆ ನಿಮಗೆ. ಅದರಲ್ಲಿ ಬೇಕಾದರೂ ಬನ್ನಿ, ಬಟ್ ಕುದುರೆಯಲ್ಲಿ ಮಾತ್ರ ಬರಬೇಡಿ ಅಷ್ಟೇ. ಬನ್ನಿ, ಗುಲ್ಬರ್ಗದವ್ರಿಗೆ ಸಿಕ್ಕಿದ್ದಾರೆ. ಹೆಂಗೆ ಅನ್ನಿಸ್ತಿದೆ ಅದು? ಜರ್ನಿಯನ್ನು ನೋಡ್ಲಕ್ ಸರಿಯಾಗಿದೆ, ಮತ್ತು ಮ್ಯಾಗ ಇರೋದು ಭಾಳ ಕಷ್ಟ. ಹಿಮಾಲಯ ನೋಡಿ, ಇನ್ನೂ ತುಂಬಾ ಜನ ಬಂದಿರ್ಬೋದು, ಹೇಳಕ್ಕಾಗಲ್ಲ. ನಾವೇ ಅಪ್ರೂಪ್ ಅದೇ ಖುಷಿ ಆಯ್ತು ಇವ್ರಿಗೆ ಭೇಟಿಯಾಗಿ. ಸೊ ಈಗ ನಾವು ಒಂದು ಹೋಟೆಲ್ಗೆ ಬಂದಿದ್ದೀವಿ. ಹೋಟೆಲ್ ಅವನ ಹತ್ರ ಕೇಳಿದ್ವಿ ಲೈಕ್ ಒಂದು ಎಷ್ಟು ಕಿಲೋಮೀಟರ್ ಇದೆ ಅಂತ. ನಾವು ಈಗ ನಡೆದು ಬಂದಿದ್ದು 4 ಕಿಲೋಮೀಟರ್, ಇನ್ನೂ 12 ಕಿಲೋಮೀಟರ್ ನಡೆಯೋಕ್ಕಿದೆ ಅಂತೆ. ಏನು ದೊಡ್ಡ ಇಲ್ಲ ಅಂತ ಅನಿಸ್ತಿಲ್ಲ, ಸಾಕಾಗಿಲ್ಲ. ಬಟ್ ಏನಂದರೆ ಅಸಿಡಿಟಿ ಆಗಿದೆ, ಅದಕ್ಕೆ ನಾವು ಏನೋ ತಿನ್ನಕ್ಕೆ ಬಂದಿದ್ವಿ. ಒಂದು ನೀರಿನ ಬಾಟ್ಲಿಗೆ 4 ಕಿಲೋಮೀಟರ್ ಕ್ರಾಸ್ ಆಗಿದ್ವಿ. ಬರೀ ನೀರಿನ ಬಾಟ್ಲಿಗೆ 50 ರೂಪಾಯಿ, ಸ್ಟಿಂಗು 40. ಭಯ ಬಿಸ್ಕಿಟ್ಗೆ ಆಗಿದ್ನ ಹಾಂ 5 ರೂಪಾಯಿ ಬಿಸ್ಕಿಟು, 10 ರೂಪಾಯಿ. ಆಲೂ ಪರಾಟ ಅಂತ ಇದೆ, 50 ರೂಪಾಯಿ. ನೋಡಿ, ಇನ್ನೊಬ್ರು ಕನ್ನಡಿಗರು ಸಿಕ್ತು ನಮಗೆ, ಬೆಂಗಳೂರು ಮೂಲದವರು. ಅಣ್ಣ, ನಿಮ್ಮ ಹೆಸರು? ಶಂಕರ್ ಅಂತ. ಎಷ್ಟು 5 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀರಲ್ವಾ? ಮತ್ತು ಇದು ಬರೀ ಕೇದಾರ್ನಾಥೇನಾ ಅಥವಾ ಬೇರೆ? ಓಕೆ ಓಕೆ ಓಕೆ. ಸೊ ಒಬ್ಬೊಬ್ರು ಕರ್ನಾಟಕದವ್ರು ಸಿಕ್ತಿದ್ದಾರೆ, ಒಂಥರ ಜೋಶ್ ಬರ್ತಿದೆ. ಸೊ ಇಲ್ಲಿ ತಿಂಡಿ ತಿಂದಾಯ್ತು, ಇನ್ನು ಮುಂದಕ್ಕೆ ನಾವು ನಡ್ಕೊಂಡು ಹೋಗ್ತೀವಿ. ಏನಂದರೆ ಆ ಹೋಟೆಲಲ್ಲಿ ನಾವು 150 ಬಿಲ್ ಮಾಡಿದ್ವಿ, 500 ರೂಪಾಯಿ ಕೊಟ್ಟು ಬಂದ್ವಿ. ನಾವು ಮರ್ತಿದ್ವಿ ಪಾಪ. ಹೋಟೆಲ್ ಅವನು ನಾವೊಂದು ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಬಂದ್ವಿ. ಪಾಪ ಓಡ್ಕೊಂಡು ಬಂದು ಹಣ ಕೊಟ್ಟಿದ್ದಾರೆ ನೋಡಿ ಇವರೇ. ಭಾಯ್ ಅಪ್ಪ ನಾಮ್? ನವೀನ್ ಭಾಯ್, बहुत बहुत ಧನ್ಯವಾದ. ಚಲೋ ಮಿಲ್ತೆ. ನೋಡಿ ಬನ್ನಿ, ನಿಜ ನಾವು ಅನ್ಕೊಳ್ತೀವಿ ಎಲ್ಲ ಕಡೆ ಈ ಟೂರಿಸಂ ಪ್ಲೇಸಲ್ಲಿ ಮೋಸ ಮಾಡ್ತಾರಂತ, ಬಟ್ ಹಂಗಿಲ್ಲ. ನಮ್ಗೆ ಸತ್ಯ ಖುಷಿ ಆಯ್ತು ಅವ್ನ ಪ್ರಾಮಾಣಿಕತೆಗೆ. ಅವನಿಗೋಸ್ಕರನೂ ಬೇಡ್ತೀನಿ ನಾನಲ್ಲಿ ದೇವಸ್ಥಾನದಲ್ಲಿ ಒಳ್ಳೆ ಬಿಸ್ನೆಸ್ ಆಗ್ಲಂತ. ನೋಡಿ, ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಕವರ್ ಮಾಡಿದ್ವಿ. ಸೊ ಇನ್ನೂ ನಡೆಯೋಕ್ಕಿದೆ, ಸಾಕಾಗ್ತಿಲ್ಲ. ಲೈಕ್ ಮೋಟಿವೇಶನ್ ಸಿಗ್ತಾಯಿದೆ. ಇನ್ನು 1 ಕಿಲೋಮೀಟರ್ ಕಮ್ಮಿ ಆಗ್ತಿದೆ ಅಂತ ನೋಡಿದಾಗ ಮೋಟಿವೇಶನು. ನಾವು ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ ಅಂತ ಗೊತ್ತಿಲ್ಲ, ಯಾಕೆಂದರೆ ಒಬ್ಬೊಬ್ರು ಹೇಳ್ತಿದ್ದಾರೆ 16 ಕಿಲೋಮೀಟರ್ ಅಂತ, ಇನ್ನೊಬ್ರು ಹೇಳ್ತಾ ಇದ್ದಾರೆ 16 ಮೈಲಿ ಅಂತ. ಅಂದರೆ 22 ಕಿಲೋಮೀಟರ್ಸ್ ಗೌರಿಕೊಂಡಿಂದ ಕೇದಾರ್ನಾಥ್ಗೆ ಅಂತ ಹೇಳ್ತಿದ್ದಾರೆ. ಬಟ್ ನಮಗಂತೂ ಗೊತ್ತಿಲ್ಲ, ನಾವಿನ್ನು ಕಿಲೋಮೀಟರ್ ಎಲ್ಲ ಲೆಕ್ಕ ಇಡಕ್ಕೆ ಹೋಗಲ್ಲ. ಯಾಕೋ ಒಂದ್ಸಲ ಕಿಲೋಮೀಟರ್ ಬಿಲ್ ಬೋರ್ಡ್ ನೋಡಿದಾಗ ಒಂಥರ ಮೋಟಿವೇಶನ್ ಬರುತ್ತೆ, ಕಮ್ಮಿ ಆಗ್ತಾ. ಫಸ್ಟಿನ ತೊಂದರೆ ಇಲ್ಲ, ಒಂದೊಂದು ಲೊಕೇಶನ್ ನೋಡ್ತಿರುವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಿಲ್ಲ. ನೋಡಿ, ಒಂದು ಸಖತ್ತಾಗಿ ಪ್ಲೇಸಿಗೆ ಬಂದಿದ್ದೀವಿ. ನೇಚರು ಸಪೋರ್ಟ್ ಮಾಡ್ತೀವಿ. ಒಂದು ಸೈಡಲ್ಲಿ ಭಕ್ತಿ, ಇನ್ನೊಂದು ಏನಂದರೆ ಇಲ್ಲಿ ಅಣ್ಣ ಒಬ್ಬ ಅಂಗಡಿ ಅವ್ನು ಹೇಳ್ದ 12 ಕಿಲೋಮೀಟರ್ ಇದೆಯಂತೆ. ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ, ಬಟ್ ನಿಧಾನಕ್ಕೆ ನಡೆದುಕೊಂಡು ಒಂದು 10 ಸೆಕೆಂಡ್ ನಿಂತ್ಕೊಂಡು ಜೋರಾಗಿ ಉಸಿರಾಡಿ ಅದನ್ನು ಬಿಟ್ಟು ಆಮೇಲೆ ಪುನಃ ನಡ್ಕೊಂಡು ಸಾಕಾದ್ರೆ ಹಂಗೇನೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತದೆ. 7 ಕಿಲೋಮೀಟರ್ ಇನ್ನೂ ಬಾಕಿ ಇದೆ. 10 ಕಿಲೋಮೀಟರ್ ಹೆಂಗೋ ಈಸಿಲಿ ನಡ್ಕೊಂಡು ಬಂದ್ವಿ. ಬಟ್ ಇನ್ನೂ 10 ಕಿಲೋಮೀಟರ್ 7 ಕಿಲೋಮೀಟರ್ 3 ಗಂಟೆ ತಗುಲುತ್ತಂತೆ. ಯಾಕೆಂದರೆ ಫುಲ್ಲು ಅಪ್ಪು. ಏನೇ ಆಗಲಿ ಸಾಕಾದರೂ ಪರವಾಗಿಲ್ಲ, ಇವತ್ತು ಸಂಜೆ 5 ಗಂಟೆ ಆದರೂ ಪರವಾಗಿಲ್ಲ, ನಾವು ಕುದುರೆ ಅಂತೂ ಹತ್ತಕ್ಕೆ ಹೋಗಲ್ಲ, ಅದೊಂದು ಗ್ಯಾರಂಟಿ.
ರೆಸ್ಟ್ ಮಾಡಿಕೊಂಡು ನಿಧಾನಕ್ಕೆ ನಡ್ಕೊಂಡು ಪುನಃ ರೆಸ್ಟ್ ಮಾಡ್ಕೊಂಡು ನಿಧಾನ ನಡ್ಕೊಂಡು ಹೋಗ್ತೀವಿ. ಕುದುರೆ ಅಂತೂ ಹತ್ತಕ್ಕೆ ಹೋಗಲ್ಲ ನಾವು. ನೋಡಿ ಇನ್ನು ಸ್ವಲ್ಪ ಇದೆ, ನೋಡೋಕ್ಕೆ ಸ್ವಲ್ಪ ಕಾಣಿಸುತ್ತೆ, ಬಟ್ ನಡೆಯೋಕ್ಕೆ ತುಂಬ ಇದೆ. ಜಿಗ್ಜಾಗ್ ತೊಂದರೆ ಇಲ್ಲ, ಯಾತ್ರೆನ ಮಾಡೋಣ ಬನ್ನಿ. ಕೇದಾರನಾಥ್ ಕಿಲೋಮೀಟರ್ ತೆಗ್ದಿದ್ದಾರೆ. ಯಪ್ಪ ಮಾತಾಡಕ್ ಶಕ್ತಿ ಇಲ್ಲ. ಕೇದಾರ್ನಾಥ್ ಮುಟ್ಟಿದ್ದೀವಿ. ಸಮಯ 3:15, 6 ಗಂಟೆಗೆ ಹೊರಟಿದ್ದೀವಿ. 6 ಗಂಟೆಗೆ 3:15 ರೀಚ್ ಆಗಿದ್ದೀವಿ. ಅಂದರೆ ಇನ್ನು ಅಲ್ಲಿ ದೇವಸ್ಥಾನ ಕಾಣಿಸುತ್ತೆ, ಬಟ್ ಮೇನ್ ದ್ವಾರ ಇಲ್ಲಿ ರೀಚ್ ಆಗಿದ್ದೀವಿ. ಇನ್ನು ನಮ್ಮಿಂದ ತಡೆಯೋಕ್ಕಾಗಲ್ಲ. ಸೀದಾ ರೂಮ್ ಹುಡುಕೊಂಡು ರೆಸ್ಟ್ ಮಾಡಿ 6 ಗಂಟೆದ ಆರತಿ ನೋಡ್ತೀವಿ. ಅಲ್ಲಿ ತನಕ ಮುಜೆ ಬಸ್ ಅಚ್ಚಾ ಲಗ. ನೋಡಿ ಹೊರಗಿನವ್ರು ಸಪೋರ್ಟ್ ಮಾಡ್ತಾರೆ, ನೀವು ಕೂಡ ಈ ಥರ ಸಪೋರ್ಟ್ ಮಾಡಿ. ಇನ್ನು ಜಾಸ್ತಿ ಕಾಯೋಕ್ಕಾಗಲ್ಲ, ನಾವು ಆ ಕಡೆ ಹೋಗ್ತೀವಿ. ಫೈನಲ್ ನಾವು ಕೇದಾರ್ನಾಥ್ ರೀಚ್ ಆಗಿದ್ದೀವಿ. ಸೊ ಏನಂದರೆ ಇಲ್ಲಿ 6 ಡಿಗ್ರೀಸ್ ಚಳಿ. 6 ಡಿಗ್ರೀಸ್ ಲೆಕ್ಕ ಇಡಿ ಯಾವ ಲೆವೆಲಲ್ಲಿ ಚಳಿ ಆಗ್ತಿರ್ಬೇಕಂತ. ನಮ್ಮ ಮುಖೇಶ ಅವ್ನು ಚಳಿ ತಡೆಯೋಕ್ಕಾಗದೆ ರೂಮಲ್ಲಿ ಮಲಗಿದ್ದಾನೆ. ಸೊ 7 ಗಂಟೆಗೆ ಈಗ ಆರತಿ ಪೂಜೆ ಇದೆ. ಸೊ ಅದನ್ನು ನೋಡ್ತಿದ್ವಿ ನಾನು ಮತ್ತು ಮುಖೇಶ ಮತ್ತು ಜಾಲ್ಜಿನವರು. ನಾವು 3:15ಗೆ ಇಲ್ಲಿ ಕೇದಾರ್ನಾಥ್ ಚೆಕ್ ಪಾಯಿಂಟ್ ಹತ್ರ ರೀಚ್ ಆಗಿದ್ವಿ. ಜಾಲ್ಜಿನವರು 4:15ಗೆ ಕೇದಾರ್ನಾಥ್ ದೇವಸ್ಥಾನದ ಹತ್ರ ರೀಚ್ ಆಗಿದ್ದರು. ಸೊ ಹಾಗೆ ಈಗ ಇವ್ರು ಬರ್ತಿದ್ದಾರೆ. 7 ಗಂಟೆಗೆ ಪೂಜೆ ನಡೆಯುತ್ತೆ. ಸೊ ನಿಮಗೆ ಕ್ವಿಟ್ ಈಸ್ ಪಾಸಿಬಲ್, ಲೈಕ್ ನಿಮಗೆ ವಿಸಿಬಲ್ ಇದ್ರೆ ಕಾಣುತ್ತಾ ನೋಡಿ. ಇದು ಕೇದಾರ್ನಾಥ್ ಇರೋ ಹಿಮಾಲಯ ಚೆನ್ನಾಗಿದೆಯಲ್ಲ. ಬಟ್ ಇಲ್ಲಿ ಚಳಿ ಅಂತೂ ತಡೆಯೋಕ್ಕಾಗ್ತಿಲ್ಲ. ನಾವು ಇಲ್ಲಿ ಹ್ಯಾಂಡ್ ಗ್ಲೌಸ್ ಇಲ್ಲಿ ಬಂದು ತೆಗೊಂಡಿದ್ದು. ಲೈಕ್ ಹೆವಿ ಅಂದರೆ ಹೆವಿ ಚಳಿ. 6 ಡಿಗ್ರೀಸ್ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗ್ತಿಲ್ಲ. ರಾತ್ರಿ ಹೊತ್ತು 4 ಡಿಗ್ರಿ 3 ಡಿಗ್ರಿ 2 ಡಿಗ್ರಿ ಹೋಗುತ್ತಂತೆ. ರೂಮ್ ಕೂಡ ಸಿಕ್ಕಿದೆ 2500 ರುಪೀಸ್ಗೆ. ದೇವಸ್ಥಾನದ ಹತ್ರನೇ 7 ಜನ ಇದ್ದೀವಿ ನಾವು. ಒಟ್ಟಿಗೆ 7 ಜನ ಅಂದರೆ ಒಬ್ಬರಿಗೆ 315 ರೂಪಾಯಿ ಶೇರ್ ಹಾಕಕ್ಕೆ ಬೀಳುತ್ತೆ. 307 ರೂಪಾಯಿನ 800. ಫೈನಲಿ ನಾವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗವಾದ ಕೇದಾರ್ನಾಥ್ ಜ್ಯೋತಿರ್ಲಿಂಗಕ್ಕೆ ಬಂದಿದ್ದೀವಿ. ನೋಡಿ ನಿಜ, ಈ 6 ಡಿಗ್ರಿ ಚಳಿ ಇಡಿಯಲ್ಲೂ ದೇವಸ್ಥಾನ ನೋಡಿದ ತಕ್ಷಣ ಚಳಿಯೆಲ್ಲ ಮಾಯ ಆಯಿತು. ನಮ್ಮ ಮುಖೇಶನ್ಗೆ ಪಾಪ ಎದ್ದೇಳಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಬಂದ ಅವ್ನು ಬೆವರಕ್ಕೆ ಸ್ಟಾರ್ಟ್ ಆಯಿತು. ಏನಂತ ಗೊತ್ತಿಲ್ಲ. ಆ ಶಿವನ ಮಹಿಮೆನೂ ಆಗಿರ್ಬೋದು, ಹೇಳಕ್ಕೆ ಪದಗಳೇ ಸಾಲಲ್ಲ. ಇವತ್ತು ಅದು ಕೂಡ ವಿಶೇಷ ಏನಂದರೆ ಇವತ್ತಿನ ದಿನ ಅಂದರೆ ತಾರೀಕು 29ಕ್ಕೆ ಅದೇನೋ ಮೇಳ ಥರ ನಡೆಯುತ್ತಂತೆ ಇಲ್ಲಿ ವರ್ಷಕ್ಕೊಂದ್ಸಲ. ಹಾಗಾಗಿ ಇಲ್ಲಿ ಅಂದರೆ 30 ಈಗ 29 12 ಗಂಟೆ ನಂತರ ಪೂಜೆ ನಡೆಯುತ್ತೆ. ಅದರಿಂದ ವರ್ಷಕ್ಕೊಂದ್ಸಲ ಇಲ್ಲಿ 2 ಗಂಟೆ ಅಂದರೆ 12 ಗಂಟೆ ನಂತರ ದರ್ಶನ ಆಗುತ್ತಂತೆ. ಸೊ ಐ ಥಿಂಕ್ ವಿ ಆರ್ ದ ಲಕ್ಕಿಯೆಸ್ಟ್ ಪೀಪಲ್. ಭೀಮಶಿಲಾ, ಆ ಭೀಮಶಿಲಾ ಅಂದರೆ 2013 ಅದು ಇನ್ಸಿಡೆಂಟ್ ಅದು ನಡೆದಿತ್ತು ಇಲ್ಲಿ ಪ್ರವಾಹ. ಆವಾಗ ಈ ದೇವಸ್ಥಾನದ ಕಾದಿದ್ದ ಆ ಕಲ್ಲು ನೋಡಿ, ಅದು ಭೀಮಶಿಲಾ ಅಂತ. ಆವತ್ತು ಪ್ರವಾಹ ಬಂದಾಗ ಈ ದೇವಸ್ಥಾನ ಕಾದಿರೋದು ಈ ಕಲ್ಲೇ. ಸೊ ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಖುಷಿ ಆಗ್ತಿದೆ. ಈ ದೇವಸ್ಥಾನಕ್ಕೆ ಬಂದು 22-23 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಬಂದರು. ಆ ಲಾಸ್ಟಿಗೆ ಒಂದು ದೇವಸ್ಥಾನ ನೋಡೋ ಖುಷಿ ಇದೆಯಲ್ವಾ, ಅದು ಅನ್ಡಿಸ್ಕ್ರೈಬೇಬಲ್. ಇವರು ನಮ್ಮ ಸರ್ ಪಿಳ್ಳೈ ಸರ್ ಇದ್ದಾರೆ, ನಮ್ಮ ಜೊತೆನೇ ಜಾಯ್ನ್ ಆದವರು. ಮತ್ತೆ ಜಲ್ಜಿನ್ ಸರ್ ಅವರು ಇದ್ದಾರೆ. ಇವ್ರ ಹತ್ರ ಕೇಳೋಣ, ಸರ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? 15 ಅವರ್ಸ್ ತಗೊಂಡ್ರು ಸರ್. 15 ಅವರ್ಸ್. ನಾನು ಮುಖೇಶ್ ಮತ್ತು ಇವರು 9.5 ಅವರ್ಸ್ ಅಲ್ಲಿ ಮುಗಿಸಿದ್ವಿ. ನಮ್ಮ ಜೊತೆ ಬೆಳಗಾಂ ಅವರು ಬಂದಿದ್ರು, ಅವರು 12 ಅವರ್ಸ್ ತಗೊಂಡ್ರು. 13 ಅವರ್ಸ್ ತಗೊಂಡ್ರು. ಮತ್ತು ಇವರು 15 ಅವರ್ಸ್. ಇವ್ರ ಸ್ಟೇಟಸ್ ಕೂಡ ನೋಡ್ತಿದ್ದೆ, ಲೈಕ್
ಕಾಫಿ ಕುಡಿಯೋದಾಗ್ಲಿ, ಚಾಕ್ಲೇಟ್ 5 ಸ್ಟಾರ್ ಎನರ್ಜಿ ಬೂಸ್ಟರ್ ಎಲ್ಲ ನೋಡ್ತಿದ್ವಿ. ಒಂಥರ ಖುಷಿ ಆಯಿತು. I had food for 3 times. ಓ ನೈಸ್. ವಿ ಹ್ಯಾವಂಟ್ ಹ್ಯಾಡ್ ಅ ಫುಡ್, ವಿ ಜಸ್ಟ್ ಏಟ್ ಒನ್ಸ್ ಮ್ಯಾಗಿ, ದೆನ್ ಕಾಫಿ, ದೆನ್ ಒನ್ ಡೈರಿ ಮಿಲ್ಕ್ ಚಾಕ್ಲೇಟ್ ದೆನ್ Biscuits. ಮೂಂಗ್ ದಾಲ್. ವಿ ಜಸ್ಟ್ ಸರ್ವೈವ್ಡ್ ಫ್ರಮ್ ದ್ಯಾಟ್. I had paratha, burger, ಬರ್ಗರ್ veg burger. ಪ್ರತಿಯೊಬ್ಬರು ರೂಮ್ ಅಂತ ಹೇಳ್ಕೊಂಡು ಬರ್ತಾರೆ. ಸ್ವಲ್ಪ ಪ್ರೈಸ್ ಎಲ್ಲ ನೋಡ್ಕೊಂಡು ಹೋಗಿ. ಆ್ಯಕ್ಚುಲಿ ನಮಗೆ 7 ಜನರಿಗೆ ರೂಮ್ ಸಿಕ್ಕಿದೆ. ನಮಗೆ ಅರ್ಜೆಂಟ್ ಇಷ್ಟು ಸಾಕಾಗೋಗಿತ್ತಂದರೆ ನಮ್ಮ ರೂಮ್ ಮಾಡಲೇಬೇಕಾಯಿತು. ಬಟ್ 2,500ಗೆ 7 ಜನಕ್ಕೆ ಅಷ್ಟೇನು ದೊಡ್ಡ ಡೀಲ್ ಅಂತ ಅನಿಸಿಲ್ಲ. ಪರ್ ಹೆಡ್ ಐ ಗೆಸ್ 307 rupees. 307.5 ದಟ್ಸ್ ಇಟ್. ಈಗ ಸಮಯ 9 ಗಂಟೆ. ಏನಂದರೆ ಅಲ್ಲಿ ಎಲ್ಲರನ್ನ ಆಚೆ ಕಳಿಸಿದ್ರು, ಲೈಕ್ ದೇವಸ್ಥಾನದಿಂದ. ಏನಕ್ಕಂದರೆ ಅಲ್ಲಿ ಏನೋ ಪೂಜೆ ಪುನಸ್ಕಾರ ಏನೋ ನಡಿಬೇಕನ್ಸುತ್ತೆ. ಹಾಗಾಗಿ 2 ಗಂಟೆ ಮಧ್ಯರಾತ್ರಿಗೆ ಬರೋಕ್ಕೆ ಹೇಳಿದ್ದಾರೆ. ಹಾಗೆ ಏನಂದರೆ ಬಂದಿದ್ದೀವಿ. ಸಂಜೆ 7 ಗಂಟೆಗೆ 6 ಡಿಗ್ರಿ ಇತ್ತು, ಆಮೇಲೆ 5 ಡಿಗ್ರಿ ಇತ್ತು. ಸಡನ್ನಾಗಿ ಈಗ 3 ಡಿಗ್ರಿ, ಅಂದರೆ ನೈಟ್ 9 ಗಂಟೆಗೆ 3 ಡಿಗ್ರಿಗೆ ಜಂಪ್ ಆಗಿದೆ. ಹಂಗಾದ್ರೆ ಜಸ್ಟ್ ಯೋಚನೆ ಮಾಡಿ, ಮಧ್ಯರಾತ್ರಿ 2 ಡಿಗ್ರಿಗೂ ಜಂಪ್ ಆಗ್ಬೋದು, 1 ಡಿಗ್ರಿಗೂ ಜಂಪ್ ಆಗ್ಬೋದು, 0 ಡಿಗ್ರಿಗೂ ಜಂಪ್ ಆಗ್ಬೋದು, ಮೈನಸ್ಸು ಹೋಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಬಂದ ತಕ್ಷಣ ಇದನ್ನೆಲ್ಲ ಮರ್ತು ಬಿಡ್ತೀರ. ಇದು ನೈಟ್ ಸೀನಲ್ಲಿ ಕಾಣ್ಬೋದು. ನೈಟ್ ಸೀನಲ್ಲಿ ಹಿಮಾಲಯ ಆಗದ ಫುಟೇಜಲ್ಲೂ ತೋರಿಸಿದ್ದೀನಿ. ಈಗ ಲೈಕ್ ನೈಟಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಿ, ಒಂಥರ ಮನಸ್ಸಿಗೆ ಇಂಪು ಬರುತ್ತೆ. ಎಲ್ಲ ಕಡೆ ಪಾಪ ಕ್ಯಾಂಪ್ ಹಾಕೊಂಡು ಮಲಗಿದ್ದಾರೆ. ಅವ್ರು ಹೆಂಗೆ ಮಲಗಿದ್ದಾರೆ ಗೊತ್ತಿಲ್ಲ, 3 ಡಿಗ್ರಿಯಲ್ಲಿ ಮಲಗಿದ್ದಾರೆ. ಬಟ್ ನಾವು ರೂಮ್ ಬುಕ್ ಮಾಡಿದ್ವಿ. ಈಗ ಸದ್ಯಕ್ಕೆ ಹೋಗಿ ಮಲಗ್ತೀವಿ. ಬಟ್ ಓಕೆ